ನೋಡಿ, ಇದೊಂದು ತಾಲಿ ನಾವು ಮನೆಗೆ ಪಾರ್ಸೆಲ್ ತಂದರೆ ಉಂಟಲ್ಲ, ನಮಗೆ ರಾತ್ರಿ ಕೂಡ ಅಡುಗೆ ಮಾಡಬೇಕಂತಿಲ್ಲ, ರಾತ್ರಿ ಕೂಡ ನಾವು ಫ್ರೀ ಆಗ್ತೇವೆ. ಚಪಾತಿನ ಪೂರಿನ? ಚಪಾತಿ. ನಮಗೆ ಪೂರಿ ಬೇಕಾದರೆ ಪೂರಿ ಕೊಡ್ತಾರೆ, ಚಪಾತಿ ಬೇಕಾದರೆ ಚಪಾತಿ ಕೊಡ್ತಾರೆ. ಪೂರಿಯಲ್ಲಿ 4 ಬರ್ತದೆ, ಅದು ಚಿಕ್ಕ ಚಿಕ್ಕದು. ಇದು ಚಪಾತಿ ಒಂದೆರಡು ಉಂಟು ನೋಡಿ. ಶೇಪ್ ಶೇಪ್ ಉಂಟು, ಟ್ರಯಾಂಗಲ್ ಶೇಪ್ ಉಂಟು. ಶೇಪ್ ಉಂಟು, ಪಿಕ್ಕಿ ಪೊಕ್ಕಿ. ಕುರ್ಮನ ಪುಳಿಯೋದ್ರೆ ಪುಳಿ ಒಳ್ಳೆ ರಸ ಮಾಡಿ ಪ್ಯಾಕ್ ಮಾಡಿ ಕಂಡುವಣ ಅಂತೀನಿ. ಉಪ್ಪಾಡು ಮಲ್ಲೆಜ್ಜಿ ತವತೆದ ದಹಿ ಸ್ವೀಟ್ ಸ್ವೀಟ್. ನೋಡಿ, ಇಷ್ಟೆಲ್ಲ ಕೊಡ್ತಾರೆ. ಇದರಲ್ಲಿ ಒಂದು ಟೈಮಿಗೆ ನಮಗೆ ಸಾಕಾಗ್ತದೆ. ಕರಿ ಎಲ್ಲ ತಿನ್ನಲಿಕ್ಕೆ ಆಗೋದಿಲ್ಲಲ್ಲ, ಕರಿ ಎಲ್ಲ ಉಳಿತದೆ, ಅದು ರಾತ್ರಿ ಕೂಡ ಆಗ್ತದೆ. ಮತ್ತು ನಮ್ಮ ಮನೆಯಲ್ಲಿ ರೈಸ್ ಇದ್ದರೆ ನಾವು ತಿನ್ಬೋದು, ಇದು ಕರಿ ಎಲ್ಲ ಉಳಿದದ್ದು ಹಾಕಿ. ಮತ್ತು ನಿಮಗೆ ಎಕ್ಸ್ಟ್ರಾ ಪೂರಿ ಬೇಕಂದರೆ ಮತ್ತು ಎಕ್ಸ್ಟ್ರಾ ಚಪಾತಿ ಬೇಕಂದರೆ ಒಂದು 2 ದಿರಮ್ ಎಷ್ಟು ಇರ್ತದೆ, 2-3 ದಿರಮ್ ಏನು ಎಷ್ಟು ಕೊಟ್ಟರೆ ಎಕ್ಸ್ಟ್ರಾ ಚಪಾತಿ, ಇಲ್ಲದ್ರೆ ಪೂರಿ ಬೇಕಾದರೆ ಪೂರಿ ಕೊಡ್ತಾರೆ. ಇಲ್ಲದ್ರೆ ಮನೆಯಲ್ಲಿ ಇದ್ದು ವೈಟ್ ರೈಸ್ ಇದ್ದರೂ ಕೂಡ ಆಗ್ತದೆ. ಮನೆಯಲ್ಲಿ ನಾವು ಯಾವ ರೈಸ್ ತಿಂತೇವೆ ಅದು ಕೂಡ ಇದ್ದರೆ ರಾತ್ರಿ ಇದ್ದು ರಾತ್ರಿಗೆ ಅಡುಗೆ ಮಾಡಬೇಕಂತಿಲ್ಲ. ಅದೆಷ್ಟೆಲ್ಲ ಉಂಟು ನೋಡಿ. ಒಂದು ಯಾವುದೋ ಸ್ಪೈಸಿ ಇತ್ತು, ಅದು ಸ್ವೀಟ್ ಕೊಟ್ಟಿದ್ದಾರೆ, ಅದು ತಿಂದರೆ ಸೂಪರ್ ಆಗ್ತದೆ.